ಅನಾರೋಗ್ಯದ ಹಿನ್ನೆಲೆ ಮನೆಯಲ್ಲಿ ಕುಸಿದು ಬಿದ್ದು ಪಾಕಿಸ್ತಾನದ ಸಂಸದ ಅಮೀರ್ ಲಿಯಾಖತ್ ಹುಸೇನ್ ನಿಧನರಾಗಿದ್ದಾರೆ. ಇವರ ನಗುವಿನ ವಿಡಿಯೋ ಹಲವಾರು ಹಾಸ್ಯ ವಿಡಿಯೋಗಳಲ್ಲಿ ಬಳಕೆಯಾಗಿ ಜನಪ್ರಿಯವಾಗಿವೆ. ಸಾಕಷ್ಟು ಟ್ರೋಲ್ ಪೇಜ್ಗಳಲ್ಲಿ ಅಮೀರ್ ಅವರ ನಗುವಿನ ವಿಡಿಯೋ ಇದ್ದೇ ಇರ್ತಾ ಇತ್ತು. ಇನ್ನು ಮನೆಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದ ಅವರನ್ನ ಆಗಾ ಖಾನ್ ವಿಶ್ವವಿದ್ಯಾಲಯದ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಬದುಕಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಪಿಟಿಐ ನಾಯಕ ಜಮಲ್ ಸಿದ್ದಿಕಿ ಅವರ ಸಾವನ್ನ ದೃಢೀಕರಿಸಿದ್ರು. ಶವ ಪರೀಕ್ಷೆಯ ಬಳಿಕವಷ್ಟೇ ಅಮೀರ್ ಲಿಯಾಖತ್ ಸಾವಿಗೆ ಕಾರಣ ತಿಳಿಯಲಿದೆ ಎಂದು ಆಸ್ಪತ್ರೆಯ ಆಡಳಿತ ಮಂಡಳಿ ತಿಳಿಸಿದೆ. ಪಾಕಿಸ್ತಾನದ ಮಾಧ್ಯಮ ವರದಿಗಳ ಪ್ರಕಾರ ಲಿಯಾಖತ್ ಗುರುವಾರ ರಾತ್ರಿ ಅನಾರೋಗ್ಯಕ್ಕೆ ಒಳಗಾದರು. ಆದರೆ ಆಸ್ಪತ್ರೆಗೆ ಹೋಗಲು ನಿರಾಕರಿಸಿದ್ರು. ಲಿಯಾಖತ್ ಜೋರಾಗಿ ಕಿರುಚುವುದನ್ನು ಕೇಳಿಸಿಕೊಂಡ ಸಿಬ್ಬಂದಿ ಅವರು ಬಾಗಿಲು ಒಡೆದು ಆಸ್ಪತ್ರೆಗೆ ಸಾಗಿಸಿದ್ರು. ಅಮೀರ್ ಲಿಯಾಖತ್ ಹುಸೇನ್ ಅವರ ಸಾವಿನ ಬಗ್ಗೆ ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಅವರ ಸಾವಿನ ಕುರಿತು ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಕರಾಚಿಯ ಕುದಾದಾದ್ ಕಾಲೋನಿಯಲ್ಲಿರುವಂತಹ ಅವರ ಮನೆಯಲ್ಲಿ ಪೊಲೀಸರು ಶೋಧವನ್ನು ನಡೆಸಿದ್ದಾರೆ ಎಂದು ಪೂರ್ವ ಕರಾಚಿ ಡಿಐಜಿ मुख्तास हैदर ಹೇಳಿದರು. बड़ा अफसोसनाक वाक़या है जी, अल्लाह उनकी मग़फ़िरत करे, उनको जन्नत में जगह दे। और उनकी इब्तदाई जिस तरह बता रहे हैं पुलिस अफसरान हो रही है तफ्तीश, अल्लाह उनको इस वक्त सब दुआ करें।